ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ದೇಶಾದ್ಯಂತ ಆಚರಿಸಲಾಗುತ್ತಿದೆ. ನಮ್ಮ ದೇಶದಲ್ಲಿ ಹಲವಾರು ಮಹಿಳಾ ಸಾಧಕರನ್ನು ನೋಡುತ್ತಿದ್ದೇವೆ. ಅಂತೆಯೇ ನಮ್ಮ ತುಳುನಾಡಿನಲ್ಲೂ ಮಹಿಳಾ ಸಾಧಕರಿದ್ದಾರೆ. ಅವರ ಬಗ್ಗೆ ರೆಡ್ ಎಫ್ಎಂ ವತಿಯಿಂದ ವಿಶೇಷ ವರದಿ. ಕಾರ್ಯೇಷು ದಾಸೆ ಕರಣೇಶು ಮಂತ್ರಿ ಪೂಜೇಶು ಮಾತಾ ಶಯನೇಶು ರಂಭ ನಾರಿ ಕ್ಷಮಯಾತರಿತ್ರೆ. ತಾನು ದುಃಖದಲ್ಲಿ ಇದ್ದರೂ ಬೇರೆಯವರ ಮುಖದಲ್ಲಿ ನಗುವನ್ನ ಸೃಷ್ಟಿಸುವ ಆಕೆ, ಮನೆಯ ಒಳಗೂ ಹೊರಗೂ ಯಂತ್ರದಂತೆ ಕಾರ್ಯನಿರ್ವಹಿಸುವ ಆಕೆ, ಮಗಳಾಗಿ, ಅಕ್ಕನಾಗಿ, ತಂಗಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಅಜ್ಜಿಯಾಗಿ ಕುಟುಂಬದ ಮನಸ್ಸನ್ನ ಗೆಲ್ಲುವ ತ್ಯಾಗ ಮೂರ್ತಿ. ಇವತ್ತು ಮಹಿಳಾ ದಿನಾಚರಣೆ. ಮಮತೆ, ಕರುಣೆ, ವಾತ್ಸಲ್ಯ, ಅಕ್ಕರೆ ಇವೆಲ್ಲದರ ಜೊತೆಗೆ ಭೂಮಿಯಲ್ಲಿ ತಾಳ್ಮೆ ಎಂಬ ಅಸ್ತ್ರವನ್ನ ಎತ್ತಿ ಹಿಡಿಯುವಾಕೆ ಮಹಿಳೆ. ಯಾವೊಂದು ಮಹಿಳೆ ನನ್ನಿಂದ ಏನೂ ಆಗೋದಿಲ್ಲ ಎಂದು ಯೋಚಿಸುತ್ತಾರೋ ಒಮ್ಮೆ ಮದರ್ ತೆರೇಸಾ, ಕಲ್ಪನಾ ಚಾವ್ಲಾ, ಕಿರಣ್ ಬೇಡಿ, ಸೈನಾ ನೆಹ್ವಾಲ್, ಮೇರಿ ಕೋಮ್ ಅವರನ್ನ, ಅವರ ಬದುಕನ್ನ ಒಮ್ಮೆ ನೆನಪಿಸಿಕೊಳ್ಳಿ. ಈ ಎಲ್ಲ ವಿಚಾರಗಳ ಜೊತೆಗೆ ಹಲವಾರು ಮಹಿಳಾ ಸಾಧಕರ ಬಗ್ಗೆ ನಾವೆಲ್ಲರೂ ಕೂಡ ಕೇಳಿರುವಂತದ್ದು. ಆದರೆ ತುಳುನಾಡಿನ ಸಂಸ್ಕೃತಿಯನ್ನ ಉಳಿಸುವ ಉದ್ದೇಶದ ಜೊತೆಗೆ ಹಲವಾರು ಹೋರಾಟ ನಡೆಸಿ ನಮ್ಮ ಸಂಸ್ಕೃತಿಯನ್ನ ಯುವಜನರಿಗೆ ತಿಳಿಸುವಂತಹ ಪ್ರಯತ್ನ ನಡೆಸಿ ಸಫಲತೆಯನ್ನ ಪಡೆದು ಎಲೆಮರೆಯ ಕಾಯಿಯಂತಿರುವ ಅಪರೂಪದಲ್ಲಿ ಅಪರೂಪ ಅನಿಸಿರುವ ಸಾಧಕೆ. ಕಷ್ಟದ ಜೀವನವನ್ನ ನಡೆಸ್ತಾ ನನಗೆ ಪ್ರೇರಣೆ ನೀಡಿರುವ ರಿಯಲ್ ಲೈಫ್ ವಿಮೆನ್ ಅಚೀವರ್ ಈಗ ನಮ್ಮ ಜೊತೆಗಿದ್ದಾರೆ. ಸೃಷ್ಟಿಯ ಮೂಲ ಹೆಣ್ಣು, ತ್ಯಾಗ ಮೂರ್ತಿ ಹೆಣ್ಣು, ಕರುಣಾಮೂರ್ತಿ ಹೆಣ್ಣು ಅಂತ ಹೇಳ್ತಾರೆ. ಒಂದು ಮಹಿಳೆ ಮನಸ್ಸು ಮಾಡಿದ್ರೆ ಯಾವ ಕೆಲಸವನ್ನ ಕೂಡ ಮಾಡಬಹುದು ಎನ್ನುವುದಕ್ಕೆ ನಿಮ್ಮ ಮನೆಯಲ್ಲಿರುವಂತಹ ಮಹಿಳೆ ಲೈವ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಎಲ್ಲ ಮಹಿಳೆಯರಿಗೂ ನಿಮ್ಮ ಸ್ಮೈಲಿಗಲ್ ಆರ್ಜಿ ರಶ್ಮಿ ಕಡೆಯಿಂದ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು. ಸಾಧನೆಯ ಹಾದಿಯಲ್ಲಿ ಬಂದಿರುವಂತಹ ದಿಟ್ಟ ಮಹಿಳೆಯ ಒಂದು ಕಥೆಯನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವರ ಹೆಸರು ಕುತ್ತಾರು ತಿಮ್ಮಕ್ಕ. 20 ವರ್ಷಗಳ ಹಿಂದೆ ಬಹಳಷ್ಟು ಕಷ್ಟದ ಬದುಕನ್ನ ನಡೆಸ್ತಾರೆ. 5 ಮಂದಿ ಮಕ್ಕಳನ್ನ ಹೊಂದಿರ್ತಾರೆ. ಬದುಕಲ್ಲಿ ನಾನು ಏನ್ ಮಾಡಬೇಕು ಎನ್ನುವಂತಹ ಪ್ರಶ್ನೆ ಅವರನ್ನ ಕಾಡ್ತಾ ಇರುತ್ತೆ. ಸೊ ಆಗ ಅವರಿಗೆ ಸಹಕಾರ ನೀಡಿರುವಂತದ್ದು ಅವರಿಗೆ ಇದ್ದಂತಹ ಒಂದು ವಿದ್ಯೆ. ಪಾರ್ದನವನ್ನ ಮನೆ ಮನೆಗೆ ಹೋಗಿ ಹಾಡುವುದರ ಮೂಲಕ ಜೀವನವನ್ನ ನಡೆಸ್ತಾರೆ. ನಮಸ್ತೆ ಅಮ್ಮ. ಏತ್ ವರ್ಷ ನೀರು ಪಾರ್ದನ ಅನ್ಪುನಿ? 25 ವರ್ಷ. 25 ವರ್ಷದ ಒಂಜಿ ಪ್ರಯತ್ನ ಇರಿಗೆ ಎಂಚೇತನ ಒಂಜಿ ಕಂಡೀಷನ್ 20 ವರ್ಷದ ತುಂಬು ಎಂಚೇತ ನೀರ್ನ ಲೈಫ್ ದುಂಬು ಪಂಡ ಪಾರ್ದನ ಗೈಕ್ಲ ಪೋಂತೆ ಬಕ್ಕ ಇಂದು ಇಂಚ ನಟ್ಟಿಗೆ ಇಕ್ಬೋದು ಒನಸಗು ಜೋಕ್ಲೆಗ್ ಐನ್ ಜೋಕ್ಲೆಗ್ಲ ಕಂತು ಬರುವಂತೆ ಅಪ್ಪ ಅಮ್ಮೇರ್ ನಕ್ಲು ಅಮ್ಮೇರ್ಲ ಒಂಜಿ ಸಂಪ್ರದಾಯ ಒರಿಪಾವನಿ ಕೆಲಸ ಇರುವಂತೊಂದುಲ್ಲ. ಸೊ ಎಂಚ ಫೀಲ್ ಆವುದುಂಡಿರೆ ಪಂಡ ಇತ್ತೆಲ್ಲ ಜೋಕ್ಲನೊಟ್ಟಿಗೆ ಪೋಂದುಲ್ಲ ಪಂಡ ಮಾತ ಕೊಡಿಗ್ಲತ್ ಜೋಕ್ಲೆಗ್ ಎಂಕ್ಲನ ದೈವದ ಪಂಡ ದೇವರ್ಲ ಎಂಕ್ಲನ ದೈವ ಕೊರಗಜ್ಜಿ ಎತ್ತದು ಮಾತ ಕೊಡಿಗ್ಲ ಕೆಲವು ಕೊಡಿ ಇತ್ತೆ ಜೋಕ್ಲೆಗ್ ಕಲ್ಪದು ಹಿರಿಯಕ್ಕಲನೊಟ್ಟಿಗೆ ಕಲ್ಪದು ಹಿರಿಯಕ್ಕಲನ ಆದರಡು ಅಕ್ಲು ಪೋಪೇರು ಅಕ್ಲನ ಕೆಲವು ಕೋಡಿಗೆ ಯಾನ್ಲ ಪೋಪು ಕೆಲವು ಕೋಡಿ ಇತ್ತೆ ಜೋಕ್ಲೆನೆ ಅಕ್ಲೆ ಒಂದನಿಗೆ ಮಲ್ತೊಂದು ಪೋಪೇರು ಮಾತಾಡ್ಲ ಇತ್ತದ ಜನಕ್ಲೆಗ್ ಇತ್ತದ ಜೋಕ್ಲೆಗ್ ಆಟಿ ಕಳಂಜ ಪಂಡ ಗೊತ್ತಿಜ್ಜಿ ಪಾರ್ದನ ಪಂಡ ಗೊತ್ತಿಜ್ಜಿ ಅಕ್ಲೆಗ್ ದಾದ ಪಂಡರೆ ಅಕ್ಲೆಗ್ ಪಂಡ ನೇಮ ಪೋಪಿರತ್ತೆ ಪಂಡ ಎಂಕ್ಲೆಗ್ ಎಂಕ್ಲ ಹಿರಿಯಕ್ಕಲು ಮಲ್ತು ಪಂಡದು ಕೊಡ್ತಿರತ್ತೆ ಇಂದು ಪಾರ್ದನ ಅಂಚಂಚಂದ ಅಂಚನ ಎಂಕುಲು ಅಕ್ಲೆಗ್ ಪಂಡು ಪಂಡ ಅಕ್ಲೆಗ್ಲ ಗೊತ್ತುಂಡು ಓಹು ಇತ್ತೆ ಆಟಿದ ಕಾರ್ಯಕ್ರಮ ಎಂಚಿನ ಪೋಪುನಿ ಬಕ್ಕ ಇಂದು ನೇಮ ನಮ್ಮ ಕೋಲ ನೇಮ ಅಪ್ಪನತೆ ಐಕ್ಲ ಪೂರ ಅಕ್ಲು ಕಲ್ತೊಂದು ಇತ್ತೆ ಪೋಂದು ಉಲ್ಲೇರು ಪಂಡ ಅಕ್ಲನ ಇಂದು ದುಂಬುಡು ಯಾನು ಮಾತ ಬೆಂದು ದೇಡನೆ ಕೊರ್ತೆ ಇತ್ತೆ ಅಕ್ಲನ ಎಡ್ಡೆ ಹುಡು ಯಾನು ಎಡ್ಡೆ ಒಂದು ಬರೋಡು ಇಂದು ಒಂಜೇ ಇಂಡೆಟ್ಟು ಪನ್ಪುನಿ ಓವು ಆಟಿ ಕಡಿಂಜನ ಬಕ್ಕ ಅವು ಪಾರ್ದನ ಅವು ನೇಟಿ ಪನ್ಪುನಿ ಅವು ಸೊರೊಟ್ಟಿ ಪನ್ಪುನಿ ಕಡಂಜಿ ಕಡಂಜಿ ನಾ ಕಡಂಜಿ ಮಾಯಡು ಪುಟ್ಟುಂಡಿ ಮಾಯಂದ ರಸ್ಮಗಿ ಕಡಂಜಿಗೆ ಪತ್ತೆ ಕಾಲಂಡ ಅದನ್ನ ಜೀವರ ಸೋಡು ಒಲಗಿ ಗಾಲಿಗೆ ದೋಲಂಡ ಹಿರೆಗೆ ಬಿನ್ನನಿ ಕಡಂಜ ಕೆಂಚಿ ಬಿಚ್ಚನ್ನ ಅಲಗಿ ಕಿದಿರಿ ಗಟ್ಟಂಡಿ ಅಲಗಿ ಪಾಮಿರಿ ಬಂಜಂಡ
ನಾನು ಕಂಡಿರುವಂತಹ ದಿಟ್ಟ ಮಹಿಳೆಯಲ್ಲಿ ಕುತ್ತಾರು ತಿಮ್ಮಕ್ಕ ಅವರು ಕೂಡ ಒಂದು. ದೇವರು ಐ ಥಿಂಕ್ ವಿಶೇಷವಾದಂಥ ಒಂದು ವರವನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಮಹಿಳೆಯರಿಗೆ ಬಹಳಷ್ಟು ಕಷ್ಟಗಳು ಬರುತ್ತೆ, ಫ್ಯಾಮಿಲಿ ಆಗಿರ್ಬೋದು, ಬಹಳಷ್ಟು ವಿಷಯಗಳಲ್ಲಿ ಅವರು ಕಷ್ಟವನ್ನು ಎದುರಿಸುವಂತಹ ಒಂದು ಸಂದರ್ಭ ಬರುತ್ತೆ. ದೇವರು ವಿಶೇಷವಾದಂಥ ವರವನ್ನು ಕೊಟ್ಟಿದ್ದಾರೆ, ಎಲ್ಲ ರೀತಿಯ ಕಷ್ಟವನ್ನು ಕೂಡ ಎದುರಿಸುವಂತಹ ಶಕ್ತಿ. ಪ್ರತಿಯೊಂದು ಮಹಿಳೆಗೂ ಕೂಡ ಪ್ರೋತ್ಸಾಹವನ್ನು ನೀಡುವಂಥ ಕೆಲಸ ನಿಮ್ಮಿಂದ ಆಗಲಿ. ಒನ್ಸ್ ಅಗೈನ್ ಹ್ಯಾಪಿ ವಿಮೆನ್ಸ್ ಡೇ.